ಬಂಟ್ವಾಳ ಪುರಸಭಾ ವ್ಯಾಪ್ತಿಯಲ್ಲಿ ಎಲ್ಲೆಂದರಲ್ಲಿ ತ್ಯಾಜ್ಯ ಎಸೆಯುವವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳುವ ಉದ್ದೇಶದಿಂದ ಪುರಸಭಾ ವ್ಯಾಪ್ತಿಯ 27 ಕಡೆಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಹಾಕಲಾಗಿದೆಯಾದರೂ ಸಿಸಿ ಕ್ಯಾಮೆರಾದ ಅಡಿಭಾಗದಲ್ಲಿ ಈಗಲೂ ಕಸದ ರಾಶಿ ಬೀಳುತ್ತಿರುವ ಬಗ್ಗೆ ಪುರಸಭಾ ಸದಸ್ಯರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪುರಸಭಾಧ್ಯಕ್ಷ ಮೊಹಮ್ಮದ್ ಶರೀಫ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಈ ವಿಚಾರ ಪ್ರಸ್ತಾಪಗೊಂಡು ಸಿಸಿ ಕ್ಯಾಮೆರಾದ ಕಾರ್ಯನಿರ್ವಹಣೆಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಆಡಳಿತ ಪಕ್ಷದ ಸದಸ್ಯ ವಾಸು ಪೂಜಾರಿಯವರು ಮಾತನಾಡಿ, ಸಿಸಿ ಕ್ಯಾಮೆರಾಗಳನ್ನು ಎಲ್ಲೆಲ್ಲಿ ಹಾಕಿದ್ದೀರಿ, ಈವರೆಗೆ ಒಂದಾದರೂ ದಂಡ ವಿಧಿಸಿದ್ದೀರಾ ಎಂದು ಪ್ರಶ್ನಿಸಿದ ಅವರು, ಪುರಸಭೆಯ ತ್ಯಾಜ್ಯ ನಿರ್ವಹಣೆ ಪಂಚಾಯತ್ ವ್ಯವಸ್ಥೆಗಿಂತಲೂ ಕಡೆಯಾಗಿದೆ ಎಂದು ಟೀಕಿಸಿದರು. ಸಿಸಿ ಕ್ಯಾಮೆರಾ ಹಾಕಿದ್ರೂ ಅದಕ್ಕೆ ಬೆಲೆಯೇ ಇಲ್ಲದಂತೆ ಜನ ನಡೆದುಕೊಳ್ಳುತ್ತಿದ್ದಾರೆ. ಇದಕ್ಕೆ ಕಾರಣ ಪುರಸಭೆಯ ಅಧಿಕಾರಿಗಳು. ನಿಮ್ಮಿಂದಾಗಿ ನಾವು ತಲೆ ತಗ್ಗಿಸುವಂತಾಗಿದೆ. ನಿಮಗೆ ನಾಚಿಕೆಯಾಗಬೇಕು ಎಂದು ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದರು. ಸ್ಪಷ್ಟನೆ ನೀಡಿದ ಅಧ್ಯಕ್ಷ ಮೊಹಮ್ಮದ್ ಶರೀಫ್ ಅವರು, ಸಿಸಿ ಕ್ಯಾಮೆರಾಗಳಿಗೆ ಅಳವಡಿಸಲು ಬಿಎಸ್ಎನ್ಎಲ್ ಸಿಮ್ಗಳನ್ನು ಪಡೆಯಲಾಗಿದೆ. ಆದರೆ ಸಿಮ್ ಆಕ್ಟಿವೇಟ್ ಆಗಲು ಫೀಸ್ ಕಟ್ಟಬೇಕಾಗಿತ್ತು. ಪುರಸಭೆಯಲ್ಲಿ ಆರೋಗ್ಯಾಧಿಕಾರಿ ಹಾಗೂ ಅಕೌಂಟೆಂಟ್ ಇಲ್ಲದೆ ಇದ್ದುದರಿಂದ ಫೀಸ್ ಕಟ್ಟಲು ಸಾಧ್ಯವಾಗಿರಲಿಲ್ಲ. ಈಗ ಅವರಿಬ್ಬರು ಬಂದಿರುವುದರಿಂದ ಶೀಘ್ರದಲ್ಲೇ ಸಿಮ್ ಆಕ್ಟಿವೇಟ್ ಮಾಡುವುದಾಗಿ ತಿಳಿಸಿ ಚರ್ಚೆಗೆ ತೆರೆ ಎಳೆದರು. ಬಂಟ್ವಾಳ ಪುರಸಭೆಗೆ ವಾಚ್ಮೆನ್ ನೇಮಕದ ಬಗ್ಗೆ ಕೈಗೊಂಡ ನಿರ್ಣಯ ಏನಾಗಿದೆ ಎಂದು ವಾಸು ಪೂಜಾರಿ ಪ್ರಶ್ನಿಸಿದರು. ಪುರಸಭೆಯ ಮುಖ್ಯ ಗೇಟ್ 24 ಗಂಟೆಯೂ ತೆರೆದುಕೊಂಡಿರುತ್ತದೆ. ಇಲ್ಲಿನ ಸೊತ್ತುಗಳು ಕಳವಾದರೆ ಯಾರು ಜವಾಬ್ದಾರಿ ಎಂದು ಪ್ರಶ್ನಿಸಿದರು. ನೀರು ಸರಬರಾಜು ಮಾಡುವ ಪಂಪ್ ಹೌಸ್ಗೆ ಸಿಬ್ಬಂದಿಗಳನ್ನು ನೇಮಕ ಮಾಡುವುದು ಯಾವಾಗ ಎಂದು ಆಡಳಿತ ಪಕ್ಷದ ಸದಸ್ಯ ಗಂಗಾಧರ್ ಪೂಜಾರಿ ಪ್ರಶ್ನಿಸಿದರು. 45,000 ಜನರಿಗೆ ನೀರು ಸರಬರಾಜು ಮಾಡುವ ಪ್ಲಾಂಟ್ನಲ್ಲಿ ಸರಿಯಾಗಿ ಸಿಬ್ಬಂದಿಗಳೇ ಇಲ್ಲ. ಒಬ್ಬ ಸಿಬ್ಬಂದಿ 24 ಗಂಟೆ ಕೆಲಸ ಮಾಡಲು ಹೇಗೆ ಸಾಧ್ಯ? ಟ್ರೀಟ್ಮೆಂಟ್ ಪ್ಲಾಂಟ್ನಲ್ಲಿ ದೊಡ್ಡ ದೊಡ್ಡ ಗೇಟ್ ವಾಲ್ಗಳಿದೆ. ಒಬ್ಬರಿಂದ ಅದನ್ನು ತಿರುಗಿಸಲು ಸಾಧ್ಯವಿಲ್ಲ. ಕೆಲಸ ಮಾಡಲು ಅಗತ್ಯ ಸಲಕರಣೆಗಳಿಲ್ಲ. ಸ್ವಚ್ಛತೆ ಇಲ್ಲ. ಅಲ್ಲಿನ ವಿದ್ಯುತ್ ವೈರಿಂಗ್ ಸರಿಯಿಲ್ಲ ಎಂದು ಜನಾರ್ದನ್ ಜಂತಿಮಾರ್ ಆರೋಪಿಸಿದರು. ಸಭೆಯಲ್ಲಿ ಉಪಾಧ್ಯಕ್ಷೆ ಜೆಸಿಂತಾ ಡಿಸೋಜಾ, ಮುಖ್ಯಾಧಿಕಾರಿ ಲೀನಾ ಬ್ರಿಟೋ ಉಪಸ್ಥಿತರಿದ್ದರು. ಸದಸ್ಯರಾದ ರಾಮಕೃಷ್ಣ ಆಳ್ವ, ಹರಿಪ್ರಸಾದ್, ಮೊಹಮ್ಮದ್ ನಂದರಬೆಟ್ಟು, ಸಿದ್ದಿಕ್ ಗುಡ್ಡಿಯಂಗಡಿ ಚರ್ಚೆಯಲ್ಲಿ ಪಾಲ್ಗೊಂಡರು. ಅಧಿಕಾರಿಗಳಾದ ಡೊಮಿನಿಕ್ ಡಿಮೆಲ್ಲೋ, ರಾಮಚಂದ್ರ, ಲೀಲಾವತಿ, ಮೀನಾಕ್ಷಿ, ಉಮಾವತಿ, ರಜಾಕ್ ಪೂರಕ ಮಾಹಿತಿಯನ್ನ ನೀಡಿದರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.